ಉಡುಪಿಯ ಕಂಗನಬೆಟ್ಟುವಿನಲ್ಲಿರುವ ವಾಸುಕಿ ನಾಗಬ್ರಹ್ಮ ಸಿರಿಗಳು ಹಾಗೂ ಶ್ರೀ ಅಣ್ಣಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಕಾಲಾವಧಿ ಕೋಲ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿತು. ವರ್ಷಾವಧಿ ಕಾಲಾವಧಿ ಕೋಲದ ಅಂಗವಾಗಿ ಬೆಳಗ್ಗೆ ಪ್ರಾರ್ಥನೆ, ನವಕ ಪ್ರಧಾನ ಹೋಮ, ಕಲಶಾಭಿಷೇಕ, ಪಂಚಾಮೃತ ಅಭಿಷೇಕ, ಪರಿವಾರ ದೇವತೆಗಳಿಗೆ ಪೂಜೆ, ಮಹಾಪೂಜೆ, ಪಲ್ಲಪೂಜೆ ಹಾಗೂ ಅನ್ನಸಂತರ್ಪಣೆ ನಡೆಯಿತು. ನೂರಾರು ಭಕ್ತರು ಈ ಧಾರ್ಮಿಕ ವಿಧಿವಿಧಾನದಲ್ಲಿ ಪಾಲ್ಗೊಂಡಿದ್ರು. ನಂತರ ಸಂಜೆ ಕೋಲ ನಡೆಯಿತು. ಮೊದಲು ಭಂಡಾರ ಹೊರಟು ನಂತರ ಸಿರಿಗಳಲ್ಲಿ ರಂಗಪೂಜೆ, ದೈವದ ನೇಮೋತ್ಸವ ನಡೆಯಿತು.